ಕೊರೋನಾ ಮಹಾಮಾರಿಯಿಂದ ಜನರಿಗೆ ಸಾಕಷ್ಟು ತೊಂದರೆಯಾಗಿದ್ದು ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಜನರಿಗೆ ಅಗತ್ಯ ನೆರವು ನೀಡುವುದರ ಜೊತೆಯಲ್ಲೇ ಕಾಲಕಾಲಕ್ಕೆ ಸರ್ಕಾರವನ್ನ ಎಚ್ಚರಿಸುವ ಕೆಲಸವನ್ನ ನಡೆಸುತ್ತಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ ರೈ ಹೇಳಿದರು. ಬಿಸಿ ರೂಟ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಾಮಾರಿಯನ್ನ ಸಮರ್ಥವಾಗಿ ಎದುರಿಸಲು ಯೋಜನೆ ರೂಪಿಸಬೇಕು ಎಂದು ಹೇಳಿದರು. ರೆಡಿಸಿವಿರ್ ಹಾಗೂ ಬ್ಲಾಕ್ ಫಂಗಸ್ ಔಷಧಿಗಳು ಆಸ್ಪತ್ರೆಯಲ್ಲಿ ಸಿಗುತ್ತಿಲ್ಲ, ಆದರೆ ಕಾಳಸಂತೆಯಲ್ಲಿ ದೊರಕುತ್ತಿದ್ದು ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಎಂದರು. ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನ ಸಹಿತ ಒಟ್ಟು 100 ಕೋಟಿ ರೂಪಾಯಿ ಅನುದಾನವನ್ನ ಕೊರೋನಾ ಲಸಿಕೆಗೆ ಬಳಸಲು ಅನುಮತಿಗೆ ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಸರ್ಕಾರ ಈ ಕುರಿತು ಮಂಜೂರಾತಿ ನೀಡಿಲ್ಲ ಎಂದವರು ಆರೋಪಿಸಿದರು. ಕೊರೋನಾ ನಿಗ್ರಹಕ್ಕೆ ಕಾಂಗ್ರೆಸ್ ಪಕ್ಷ ಅಗತ್ಯ ನೆರವನ್ನ ನೀಡುತ್ತಿದೆ. ದಕ್ಷಿಣ ಕನ್ನಡದಲ್ಲಿ ಪ್ರತಿ ಬ್ಲಾಕ್ನಲ್ಲೂ ಆಂಬ್ಯುಲೆನ್ಸ್ ಅನ್ನ ಪಕ್ಷದ ವತಿಯಿಂದ ಒದಗಿಸಲಾಗಿದೆ. ಮಂಗಳೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವಾರ್ ರೂಮ್ ದಿನದ 24 ಗಂಟೆ ಕೆಲಸವನ್ನ ಮಾಡುತ್ತಿದೆ. ಜನರಿಗೆ ಅಗತ್ಯವಾದ ಬೆಡ್, ಆಕ್ಸಿಜನ್, ಶವ ಸಂಸ್ಕಾರಕ್ಕೆ ನೆರವು ಮಾತ್ರವಲ್ಲದೆ ಪ್ಲಾಸ್ಮಾ ನೀಡಿಕೆಯಲ್ಲೂ ಶ್ರಮ ವಹಿಸಿದೆ. ಹಸುವಿನಿಂದ ಯಾರು ಬಳಲಬಾರದು ಎಂಬ ಕಾರಣಕ್ಕೆ ಆಹಾರ ಒದಗಿಸುವ ಕೆಲಸವನ್ನ ಬಂಟ್ವಾಳ ಸಹಿತ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ನಡೆಸುತ್ತಿದ್ದೇವೆ ಎಂದು ಹೇಳಿದರು. ಜನರಿಗೆ ಸಾಕಷ್ಟು ತೊಂದರೆಗಳಾಗಿದೆ. ಪ್ರಮುಖ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷ ಕೊರೋನಾ ಸೋಂಕು ನಿಯಂತ್ರಣ ಮಾಡತಕ್ಕಂಥ ದಿಸೆಯಲ್ಲಿ ನಮಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಿರ್ದೇಶನದ ಪ್ರಕಾರ ನಮ್ಮಿಂದ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಬ್ಲಾಕ್ನಲ್ಲೂ ಕೂಡ ಆಂಬ್ಯುಲೆನ್ಸ್ ಅನ್ನು ಪಕ್ಷದ ವತಿಯಿಂದ ಸಿದ್ಧ ಮಾಡಿದ್ದೇವೆ. ಮಂಗಳೂರಿನಲ್ಲಿ ವ್ಯವಸ್ಥಿತವಾದ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ ಆಂಬ್ಯುಲೆನ್ಸ್ ಕೂಡ ಮಂಗಳೂರಿನಲ್ಲಿದೆ. ಮಂಗಳೂರಿರ್ತಕ್ಕಂಥ ವಾರ್ ರೂಮ್ 24 ಗಂಟೆನೂ ಕೂಡ ಜನರ ನೆರವಿಗೆ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕ್ರಮ ಇವತ್ತು ಬಡವರಿಗೆ ಧರ್ಮಾರ್ಥ ಹಾಕಿಕೊಡ್ತಕ್ಕಂಥ ಇರ್ಬೋದು, ಉದ್ಯೋಗಾರ್ಥಿ ಯೋಜನೆಯ ಕಾರ್ಯಕ್ರಮ ಇರ್ಬೋದು, ಹಾಲಿಗೆ ಬೆಂಬಲಗಳು ಕೊಡಿಸ್ತಕ್ಕಂಥ ಇರ್ಬೋದು, ಇಂದಿರಾ ಕ್ಯಾಂಟೀನ್ನ ವ್ಯವಸ್ಥೆ ಇರ್ಬೋದು. ಇವತ್ತು ಇದು ಬಡವರಿಗೆ ಅನೇಕ ರೀತಿಯಲ್ಲಿ ಅನುಕೂಲ ಆಗಿದೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕ್ಷೇಮ ನಿಧಿಯನ್ನು ನಾವು ಮಾಡಿದ್ದೇವೆ. ಈ ಕ್ಷೇಮ ನಿಧಿಯ ಮೂಲಕ ಇವತ್ತು ಕೊರೋನಾ ಬಾಧಿತ ಕುಟುಂಬದವರಿಗೆ ಕಿಟ್ಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿವರೆಗೆ ಯಾರು ಕೊರೋನಾ ಬಾಧಿತರಾಗಿದ್ದಾರೆ ಅವರ ಮನೆಗೆ, ಇನ್ನು ಮುಂದಕ್ಕೆ ಕೊರೋನಾ ಸೋಂಕಿಗೆ ಒಳಪಟ್ಟಂಥ ಕುಟುಂಬ ಯಾವುದೇ ಅವರಿಗೂ ಕೂಡ ನಾವು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯತಕ್ಕಂಥ ಕಾರ್ಯಕ್ರಮ. ಇದು ಒಂದು ದಿವಸದ ಕಾರ್ಯಕ್ರಮ. ಅದಕ್ಕಾಗಿ ಇಂದಿರಾ ಕ್ಷೇಮ ನಿಧಿಯನ್ನು ನಾವು ತಯಾರು ಮಾಡಿ ಸಿದ್ಧ ಮಾಡಿ 34 ದಿವಸದಿಂದ ನಾವು ನಿರಂತರವಾಗಿ ನಾವು ಬೀಚ್ ರೋಡ್ನಲ್ಲಿ, ನಗರದಲ್ಲಿ ಯಾರಾದರೂ ಊಟಕ್ಕಿಲ್ಲದೆ ಹಸಿವಿಲ್ಲದಿದ್ದರೆ ಬೀಚ್ ರೋಡ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲಿ ಇರ್ತಾರೆ ಅಂತೇಳಿ ಅಲ್ಲಿ ಹೋಗಿ ಫುಡ್ ಕಿಟ್ಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಶಾಸಕರ ಪ್ರದೇಶಾಭಿವೃದ್ಧಿ ಮತ್ತು ಇತರ ಮೂಲಗಳಿಂದ 100 ಕೋಟಿ ರೂಪಾಯಿ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡಿದೆ. ದೇಣಿಗೆಯನ್ನು ಸಂಗ್ರಹ ಮಾಡಿ ನಮಗೆ ವ್ಯಾಕ್ಸಿನ್, ಈಗ ನಮಗೆ ಈ ಒಂದು ಸೋಂಕನ್ನು ತಡೆಗಟ್ಟಲಿಕ್ಕೆ ಪ್ರಮುಖ ಅಸ್ತ್ರ ಅಂತ ಹೇಳಿದ್ರೆ ವ್ಯಾಕ್ಸಿನ್ ಕೊಟ್ಟರೆ ಮಾತ್ರ ಇದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕಾಗುತ್ತೆ. 100 ಕೋಟಿಯ ಯೋಜನೆಯನ್ನು ನಾವು ಸರ್ಕಾರಕ್ಕೆ ಒಪ್ಪಿಗೆಗೆ ನಾವು ಪ್ರದೇಶ ಕಾಂಗ್ರೆಸ್ ಸಮಿತಿ ಕೊಟ್ಟಿದೆ. ಇಲ್ಲಿವರೆಗೆ ಒಪ್ಪಿಗೆ ಕೊಟ್ಟಿಲ್ಲ.